ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರನ್ನು ಪ್ರತಿಭಟನೆಗೆ ಕಳುಹಿಸಿದ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಲು ತಾಲೂಕಿನ ಜನಪರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ತಾಲೂಕು ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಈ ಒತ್ತಾಯ ಮಾಡಲಾಗಿದೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಕೆ. ರಾಮಚಂದ್ರ, ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರನ್ನು ಪೋಷಕರ ಅನುಮತಿ ಇಲ್ಲದೆ ಒತ್ತಾಯ ಪೂರ್ವಕವಾಗಿ ಹೋರಾಟಕ್ಕೆ ಕಳುಹಿಸುವುದರಿಂದ ಎಳೆಯ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಜಾತಿ ಧರ್ಮಗಳ ವಿಷಬೀಜ ಬಿತ್ತುವ ಹುನ್ನಾರ ನಡೆಸುತ್ತಿರುವುದು ನೋವಿನ ಸಂಗತಿಯಾಗಿದೆ ಎಂಬುದಾಗಿ ಹೇಳಿದರು. ತಾಲೂಕಿನಲ್ಲಿ ಕೋಮು ಸೌಹಾರ್ದ, ಶಾಂತಿ ಸಹಬಾಳ್ವೆ ನಡೆಸಲು ಸಹಕಾರ ಮಾಡಿಕೊಡಬೇಕು ಎಂಬುದಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆ.ಸಿ. ಹೊರಕೇರಪ್ಪ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಬಿ. ರೇವಣ್ಣ ಸಿದ್ದಪ್ಪ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷ ವಿ. ಶಿವಕುಮಾರ್, ಕಾರ್ಯಾಧ್ಯಕ್ಷ ಆರ್. ರಾಘವೇಂದ್ರ, ಕರವೇ ತಾಲೂಕು ಅಧ್ಯಕ್ಷ ಉದಯಕುಮಾರ್, ಪ್ರಧಾನ ಕಾರ್ಯದರ್ಶಿ ದಾದಾಫಿರ್, ನಗರ ಅಧ್ಯಕ್ಷ ಮೊಹಮ್ಮದ್ ಜಾಕೀರ್, ನಗರ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸುಹೈಲ್ ಉಪಸ್ಥಿತರಿದ್ದರು. ಸರ್, ಇಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ. ಏನು ಗೊತ್ತಾ, ಇಲ್ಲಿ ಯಾವುದೇ ಒಂದು ಸಂಘ ಸಂಸ್ಥೆಗಳು ಬರಂಗಿಲ್ಲ. ಇವಾಗಲೇ ನೀವು ಇಲ್ಲಿ ಮಕ್ಕಳು ಎಳೆ ಮನಸ್ಸಿನ ಮೇಲೆ ನಾವು ಹಿಂದೂ, ನಾವು ಮುಸ್ಲಿಮು, ನಾವು ದಲಿತರು ಅಂತೇಳಿ ಇವನ್ನೆಲ್ಲರೂ ಒಂದು ಸಂಘಟನೆ ವಿಚಾರನ ನೀವು ಬಿದ್ದು ಬಿಟ್ರೆ ಇವ್ರ ಹಿಂಗೆ ಮುಂದೆ ಅದೊಂದು ಸಬ್ಜೆಕ್ಟ್ ಮಾಡ್ಕೊಂಡು ಎಲ್ಲ ಒಳ್ಳೆ ರೀತಿ ಓಡಾಡ್ತದ. ನಮ್ಮ ಕಾಲೇಜಲ್ಲಿ ಫೀಲ್ಡ್ ಇಲ್ಲ, ಎಲ್ಲ ಈಗ ನಿಮ್ಗೇನು ಗೊತ್ತಿಲ್ಲ ಕಳಿಸಿಲ್ಲ, ಸರಿನ ಕರೆಕ್ಟಾಗಿ ನೀವು ಕಳಿಸ್ಬೋದು. ಎಂತದಕ್ಕೆ ನಾಡು ನುಡಿಗೋಸ್ಕರ ಏನಾದ್ರು ಕಳಿಸ್ಬೋದು. ನೀವು ಒಂದ್ ಸೈಡ್ ಕಳ್ಸಂಗಿಲ್ಲ, ಕಳಿಸ್ಬೋದಾ? ನಾಡು ನುಡಿಗೋಸ್ಕರ ಅಂತೇಳಿ ಒಂದು ಸಂಘಟನೆ ಐತೆ, ಸರಿನಾ? ಬೇಕಾದ್ರೆ ನಮ್ಗೆ ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ ಅಂತೇಳಿ ಒಂದು ಸಂಘಟನೆ ಉದ್ಯೋಗ ಆ ಸಂಘಟನೆಗಳನ್ನ ನಮ್ಮ ಕಳಿಸ್ಕೊಡ್ರಿ. ಮನಸ್ಸನ್ನು ಮಕ್ಕಳ ಮನಸ್ಸು ಮೇಲೆ ಬೇರೆ ತರ ಹಿಂಸ ಅಂತ ಸಂಘಟನೆಗಳು ತಂದ್ರೆ ನೀವು ಯಾರೇ ಸರ್ ನಿಮ್ಗೆ MLA ಒಬ್ಬರೇ ಸುಪ್ರೀಂ ಯಾರು ಇಲ್ವಾ ನಿಮ್ಗೆ? ಪಾಠಶಾಲೆ ಸರಿ ಇಲ್ಲ ಅಂತ ಹೋರಾಡ್ತೀರಾ? ಪಾಠಶಾಲೆ ಸರಿ ಇಲ್ಲ ಅಂತ ಹೋರಾಡಿದ್ರೆ ಯಾವ ವಿಷಯ ಹೋರಾಡ್ತೀರಾ ಅಂತ ಮುಂದೆ ಕಲ್ತಿದ್ದೀರಾ ನೀವು? ಒಳ್ಳೆ ವಿಚಾರಕ್ಕೆ ಅಂದ್ರಲ್ಲ, ಅದು ಯಾವ ಒಳ್ಳೆ ವಿಚಾರ? ಮಕ್ಕಳ ಮಧ್ಯೆ ಬೇಕಾಗಿರೋದು ಪಠ್ಯ ಪುಸ್ತಕ, ಇಲ್ಲಿರ್ತಕ್ಕಂಥ ವಾತಾವರಣ, ನಾಟಕ ಮೈದಾನ, ಈ ವಿಚಾರಗಳಿಗೆ ನೀವು ಟ್ರೈನ್ ಮಾಡ್ರಿ. ಅದು ನಾವು ಬರ್ತೀವಿ. ನೀವೆಲ್ಲ ಬಿಟ್ಟು ಯಾವ್ದೋ ವಿಚಾರಕ್ಕೆ ಜಮೀನು ಇದೆ, 4 ಎಕರೆ 11 ಗುಂಟೆ ಜಮೀನು ಇದೆ, ಯಾವ ಬಿಲ್ಡಿಂಗ್ ಇರಲಿಲ್ಲ. ನಾವು ಇಲ್ಲಿ ಓದ್ತಿದ್ವಿ, ಸರಿನಾ? ಇಲ್ಲಿ ಓದ್ಬೇಕಾದ್ರೆ ಇಲ್ಲಿ ಯಾವ ಬಿಲ್ಡಿಂಗ್ ಇರಲಿಲ್ಲ. ಇವಾಗ ಇಲ್ಲೆಲ್ಲ ಬಂದ್ಬಿಟ್ಟು ಬಸ್ ಬಿಲ್ಡಿಂಗ್ಸ್ಗಳನ್ನ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವೆಲ್ಲರೂ ಸೇರಿ ಇಲಾಖೆನ ಸರ್ ದಾನ ಕೊಟ್ಟಿರೋದ ನೀವು ಬಂದು ಮಾಡ್ಕೊಂಡಿದ್ದೀರ, ಸರಿನಾ? ಇಷ್ಟಿನ ಕೋವಿಡ್ ಅಂತೇಳಿ ರಜೆ ಕೊಟ್ಟಿದ್ರು. ಈಗ ಹಿಜಾಬ್ ಕಾರ್ಯಕ್ರಮಕ್ಕೆ ರಜೆ ಕೊಡ್ತಾಯಿದ್ರು ಕಾಲೇಜು. ಅಂಥದ್ರು ಮಹಿಳೆಯರು ಶಾಲಾ ಮಕ್ಕಳಿಗೆಲ್ಲ ಬಳಸ್ಕೊಂಡು ಪ್ರಿನ್ಸಿಪಾಲು ದುರ್ಬಳಕೆ ಮಾಡ್ಕೊಂಡಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.